ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಜೂನ್ 2 ರಿಂದ 12ರ ತನಕ ಅಡ್ಯಾರ್ನಲ್ಲಿರುವ ಅಡ್ಯಾರ್ ಗಾರ್ಡ್ನಲ್ಲಿ ಯಕ್ಷಧ್ರುವ ಪಟ್ಲ ಸಂಭ್ರಮ 2019 ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪಕಾಧ್ಯಕ್ಷ ಪಟ್ಲ ಸತೀಶ್ ಶೆಟ್ಟಿ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಟ್ಲ ಫೌಂಡೇಶನ್ ಕಳೆದ 3.5 ವರ್ಷದಲ್ಲಿ ಸುಮಾರು 4 ಕೋಟಿ ಮೊತ್ತದ ಸೇವಾ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದೇವೆ. ಪಟ್ಲ ಫೌಂಡೇಶನ್ನ ಅಮೆರಿಕ ಘಟಕ ಮುಂದಿನ ತಿಂಗಳು ಉದ್ಘಾಟನೆಗೊಳ್ಳಲಿದೆ. ಟ್ರಸ್ಟ್ನ 50 ಸದಸ್ಯರು ಅಮೆರಿಕಕ್ಕೆ ತೆರಳಲಿದ್ದಾರೆ. ಪಟ್ಲ ಸಂಭ್ರಮ ಕಾರ್ಯಕ್ರಮದಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದ ಸೇವಾ ಕಾರ್ಯ ನಡೆಯಲಿದೆ. ಮೃತ ಕಲಾವಿದ ಸೌಕೂರು ಮೇಳದ ದಿನೇಶ್ ಮಡಿವಾಳ ಅವರ ಕುಟುಂಬಕ್ಕೆ 8 ಲಕ್ಷ ರೂಪಾಯಿ ವಿಮಾ ಹಣ ನೀಡಲಾಗುವುದು. ಪಟ್ಲ ಆಶ್ರಯ ಯೋಜನೆಗೆ 70 ಮನೆ ನಿರ್ಮಾಣಕ್ಕೆ ಈಗಾಗಲೇ ಪ್ರಾಯೋಜಕತ್ವ ಬಂದಿದೆ. ಟ್ರಸ್ಟ್ ಮೂಲಕ 800 ವಿದ್ಯಾರ್ಥಿಗಳಿಗೆ ಯಕ್ಷಗಾನ ತರಬೇತಿಯನ್ನ ನೀಡಲಾಗುತ್ತಿದೆ ಎಂದು ಹೇಳಿದರು. ಯಕ್ಷಗಾನ ಕಲಾಕುಮಾರಿಗಳಿಂದ ಸೇರ್ತಾ ಇದ್ದಾರೆ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 1 ಗಂಟೆಯವರೆಗೆ ಕೂಡ ವಿವಿಧ ಕಾರ್ಯಕ್ರಮಗಳು ಆಯೋಜನೆಗೊಳ್ತಾ ಇದೆ. ವಿಶೇಷವಾಗಿ ಬೆಳಗ್ಗಿನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ವಿನಯ್ ಹೆಗ್ಡೆ ನಿಟ್ಟೆಯ ಕುಲಾಧಿಪತಿಗಳು ಅದನ್ನು ವಹಿಸ್ತಾ ಇದ್ದಾರೆ. ಸಂಜೆಯ ಸಮಾರೋಪ ಕಾರ್ಯಕ್ರಮದ ಸಭಾಧ್ಯಕ್ಷೆಯನ್ನು ಪ್ರೊಫೆಸರ್ ಎ ಶೆಟ್ಟಿ UK ಲಂಡನ್ ಅವರು, ನಮ್ಮ ವರ್ಲ್ಡ್ ಫೇಮಸ್ನ ವರ್ಲ್ಡಿನ ನಂಬರ್ 3 ಆರ್ಥೋ ಸರ್ಜನ್ ಅವರು ವಹಿಸ್ತಾ ಇದ್ದಾರೆ. ಯಕ್ಷಗಾನದ ಒಂದು ಲೆವೆಲಲ್ಲಿ ನಮಗೆ ಇಂತಹ ಒಂದು ವ್ಯಕ್ತಿಗಳು ನಮ್ಮ ಯಕ್ಷಗಾನದ ಒಂದು ಉದ್ಘಾಟನೆ ಅಥವಾ ಸಮಾರಂಭಕ್ಕೆ ಬರುವುದು, ಇದು ನಮ್ಮ ಯಕ್ಷಗಾನ ಕಲಾವಿದರು ನಾವು ಹೆಮ್ಮೆ ಪಡಬೇಕಾದಂಥ ವಿಚಾರ. ನಮ್ಮ ಈ ಕರಾವಳಿ ಯಕ್ಷಗಾನದಿಂದಲೇ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಂತಹ ಕ್ಷೇತ್ರ ಅಂತ ನಾವೆಲ್ಲೂ ಭಾವಿಸುತ್ತೇವೆ.